ಪುತ್ತೂರು ತಾಲೂಕಿನ ಶಾಂತಿಗೋಡು ಗ್ರಾಮದ ಕೈದಾಡಿಯ ವ್ಯಕ್ತಿಯೊಬ್ಬರು ನೀರು ಹರಿಯುವ ತೋಡಿಗೆ ಅಕ್ರಮವಾಗಿ ತಡೆಗೋಡೆ ನಿರ್ಮಿಸಿ ಇತರ ಕೃಷಿಕರಿಗೆ ಸಂಕಷ್ಟವನ್ನುಂಟು ಮಾಡಿರುವುದಕ್ಕೆ ಅಲ್ಲಿನ ಸ್ಥಳೀಯರು ಆಕ್ರೋಶಗೊಂಡಿದ್ದಾರೆ. ಕೃಷಿ ಪ್ರದೇಶವಾಗಿರುವಂತಹ ಕೈದಾಡಿಯಲ್ಲಿ ಹೆಚ್ಚಿನ ಭಾಗ ತೋಟ ಪ್ರದೇಶದಿಂದ ಕೂಡಿದ್ದು ಅಲ್ಲಿಯೇ ನೀರು ಹರಿಯುವ ತೋಡು ಕೂಡ ಇದೆ. ಆದರೆ ಆ ತೋಡನ್ನ ಇದೀಗ ಅಲ್ಲಿನ ಓರ್ವ ವ್ಯಕ್ತಿ ತನ್ನ ಜಮೀನಿಗೆ ನೀರು ನುಗ್ಗದಂತೆ ತಡೆಗೋಡೆ ನಿರ್ಮಿಸಿರುವುದಲ್ಲದೆ ಇತರ ಕೃಷಿಕರಿಗೆ ತೊಂದರೆಯನ್ನ ಉಂಟು ಮಾಡಿದ್ದಾರೆ. ಈ ಹಿಂದೆ ತೋಡು ಅಗಲವಾಗಿದ್ದು ಯಾವುದೇ ಸಮಸ್ಯೆಗಳು ಇರಲಿಲ್ಲ. ಆದರೆ ಇದೀಗ ಬಾಲಕೃಷ್ಣ ಎಂಬುವರು ಯಾವುದೇ ಅನುಮತಿ ಪಡೆಯದೆ ಅಕ್ರಮವಾಗಿ ತಡೆಗೋಡೆ ನಿರ್ಮಾಣ ಮಾಡಿರುವುದಲ್ಲದೆ ತೋಡಿನ ಮಧ್ಯೆಯೇ ತಡೆಗೋಡೆ ನಿರ್ಮಿಸಿ ಒತ್ತುವರಿ ಮಾಡಿರುವ ಮೂಲಕ ಇತರ ಕೃಷಿ ಜಮೀನುದಾರರಿಗೆ ಸಂಕಷ್ಟವನ್ನು ಉಂಟು ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಮಳೆಯ ಸಂದರ್ಭ ತೋಡಿನಲ್ಲಿ ರಭಸವಾಗಿ ನೀರು ಹರಿದು ಕೃಷಿ ಜಮೀನುಗಳಿಗೆ ನುಗ್ಗುವ ಸಾಧ್ಯತೆಗಳು ಕೂಡ ಇವೆ ಎಂದು ಅಲ್ಲಿನವರು ದೂರಿದ್ದಾರೆ. ಬಾಬುಗೌಡ ಎಂಬುವರ ಪಕ್ಕದ ಜಮೀನಿನಲ್ಲಿ ತೋಡಿನ ಮಧ್ಯೆ ತಡೆಗೋಡೆ ನಿರ್ಮಿಸಿರುವ ಬಾಲಕೃಷ್ಣ ಎಂಬುವರ ವಿರುದ್ಧ ಜಿಲ್ಲಾಧಿಕಾರಿ ಕಚೇರಿ, ತಾಲೂಕು ಕಚೇರಿ ಹಾಗೂ ಗ್ರಾಮ ಪಂಚಾಯತ್ಗಳಿಗೆ ದೂರು ನೀಡಿದ್ದು ಇನ್ನೂ ಈ ಪರಿಸರಕ್ಕೆ ಭೇಟಿ ನೀಡಲು ಅಧಿಕಾರಿಗಳು ಬಂದಿಲ್ಲ. ಈ ಕೂಡಲೇ ತಡೆಗೋಡೆಯನ್ನು ಸಮರ್ಪಕವಾಗಿ ಮಾಡಿ ಜಮೀನು ಒತ್ತುವರಿ ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಕ್ಕೆ ಪೊಲೀಸ್ ಠಾಣೆ ಮೆಟ್ಟಿಲಿರುವುದಾಗಿ ಅಲ್ಲಿನ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಶಾಂತಿಗೋಡು ಗ್ರಾಮದ ಕೈಂದಾಡಿ ಬಾಬುಗೌಡರ ಮನೆಯ ಕೃಷಿ ಜಮೀನಿನ ಪಕ್ಕ ಅಗಲ ಇದ್ದ ತೋಡನ್ನು ಸ್ವಲ್ಪ ಸಪುರ ಮಾಡಿ ಅದಕ್ಕೆ ತೋಡಿನ ಮಧ್ಯದಲ್ಲಿ ತಡೆಗೋಡೆಯನ್ನು ನಿರ್ಮಿಸಿರುತ್ತಾರೆ. ಇದರಿಂದಾಗಿ ಮಳೆಗಾಲದಲ್ಲಿ ಜೋರು ಮಳೆ ಬಂದಾಗ ಮಳೆ ನೀರು ಜಮೀನುಗಳಿಗೆ ನುಗ್ಗಿ ಕೃಷಿಗೆ ತೊಂದರೆಯಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಅದರ ಕೆಲ ಹಂತದ ಅಧಿಕಾರಿಗಳಿಗೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಇದಕ್ಕೆ ಈವರೆಗೆ ಯಾವುದವರಿಂದ ಇದು ಪ್ರತಿಕ್ರಿಯೆ ಇರುವುದಿಲ್ಲ. ಅದರ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಗಲ ಮಾಡಿದರೆ ಏನು ಸಮಸ್ಯೆ ಇರ್ತಿರಲಿಲ್ಲ. ಇದು ಅಲ್ಲೇ ಸ್ವಲ್ಪ ಅಗಲ ಕಡಿಮೆ ಮಾಡಿದ್ದರಿಂದ ನೀರೀಗ ನಮ್ಮ ಕೃಷಿ ಜಮೀನುಗಳಿಗೆ ನುಗ್ಗಿ ಮಳೆಗಾಲದಲ್ಲಿ ಕೃಷಿಗಳಿಗೆ ತೊಂದರೆಯಾಗುವ ಸಾಧ್ಯತೆ ಇದೆ.